ರಾಜ್ಯದೆಲ್ಲೆಡೆ ಹಲವಾರು ನಾಟಕ ಪ್ರದರ್ಶನಗಳನ್ನು ನೀಡಿ ಹೆಸರುವಾಸಿಯಾದ ತಂಡ ಅಂದ್ರೆ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ಮಾಲಕತ್ವದ ಜೈ ಮಾತಾ ಕಲಾ ತಂಡ. ಇವರ ಅದೆಷ್ಟೋ ನಾಟಕಗಳು ಹಿಟ್ಟಾಗಿದೆ. ಅಂತಹ ನಾಟಕಗಳ ಪೈಕಿ ಏರೆಗ್ಲಾ ಪನುರ್ಚಿ ಅನ್ನೋ ತುಳು ಡ್ರಾಮಾ ಕೂಡ ಒಂದು. ಇದೀಗ ಈ ನಾಟಕ ವಿಶ್ವದಾದ್ಯಂತ ತಲುಪುವ ಉದ್ದೇಶದಿಂದ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗೋದಕ್ಕೆ ಸಜ್ಜಾಗಿದೆ. ಹಾಗಾದ್ರೆ ಈ ಡ್ರಾಮಾ ಸ್ಟ್ರೀಮಿಂಗ್ ಆಗೋದು ಯಾವಾಗ? ಈ ಡ್ರಾಮಾ ಹೇಗಿದೆ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ತುಳು ರಂಗಭೂಮಿ ಅನಾದಿ ಕಾಲದಿಂದಲೂ ಮನೋರಂಜನೆಯನ್ನ ಒದಗಿಸುವ ದೃಷ್ಟಿಯಿಂದ ಹುಟ್ಟಿಕೊಂಡ ಕ್ಷೇತ್ರ. ಇದೀಗ ಬದಲಾದ ಕಾಲಘಟ್ಟದಲ್ಲಿ ಈ ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳನ್ನ ನಿಮ್ಮ ಕೈ ಬೆರಳಂಚಿನಲ್ಲಿ ಒದಗಿಸುವ ದೃಷ್ಟಿಯಿಂದ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಹಲವಾರು ಡ್ರಾಮಾಗಳನ್ನ ಸ್ಟ್ರೀಮಿಂಗ್ ಮಾಡಲಾಗ್ತಾ ಇದೆ. ಅಂತಹ ಡ್ರಾಮಾಗಳ ಪೈಕಿ ದಿವಂಗತ ಬಾಲು ಕಾಟಿಪಳ್ಳ ಹಾಗೂ ದಿವಂಗತ ಗಂಗಾಧರ್ ಶೆಟ್ಟಿ ಅಂತರ್ಗುತ್ತು ಸವಿನೆನಪಿನೊಂದಿಗೆ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ಮಾಲಕತ್ವದ ಜೈ ಮಾತಾ ಕಲಾ ತಂಡದ ಪ್ರಬುದ್ಧ ಕಲಾವಿದರು ಅಭಿನಯಿಸಿರುವ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ರಚಿಸಿ ನಿರ್ದೇಶಿಸಿರುವ ಕಲಾ ಕಾಣಿಕೆ ಏರೆಗ್ಲಾ ಪನುರ್ಚಿ ಅನ್ನೋ ತುಳು ಡ್ರಾಮಾ ಕೂಡ ಒಂದು. ಇದೀಗ ಈ ಡ್ರಾಮಾ ಅತಿ ಶೀಘ್ರದಲ್ಲಿ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ತುಳುನಾಡಿನಲ್ಲಿರುವ ಕಲಾ ತಂಡದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದ ತಂಡ ಅಂದ್ರೆ ಜೈ ಮಾತಾ ಕಲಾ ತಂಡ. ಅವರ ಅದೆಷ್ಟೋ ನಾಟಕಗಳು ಸಖತ್ ಹಿಟ್ ಆಗಿದೆ. ಅಂತಹ ನಾಟಕಗಳ ಪೈಕಿ ಏರೆಗ್ಲಾ ಪನುರ್ಚಿ ಅನ್ನೋ ಡ್ರಾಮಾ ಕೂಡ ಒಂದು. ಈಗಾಗಲೇ ಹಲವಾರು ರಂಗವೇದಿಕೆಯಲ್ಲಿ ಈ ನಾಟಕವು ಅತ್ಯುತ್ತಮವಾಗಿ ಮೂಡಿಬಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದೆ. ಇನ್ನು ಮುಂದೆ ಈ ನಾಟಕವು ವಿ4 ಸ್ಟ್ರೀಮ್ ಆಪ್ ಮೂಲಕ ತೆರೆಗೆ ಬರಲು ಸಜ್ಜಾಗಿದೆ. ಅಮಲ್ ಸಾಹಬ್ ಹೆಚ್ಚಿನ ಮಾರೆ ಆಯ್ತು ಲಾಯ್ಕಿದ ನಾಟಕ ಯಾರು ಮಲ್ಪಜನ ಅವಾಗಿ ನಾಟಕ ಹೆಚ್ಚಿನ ಮಾರೆ ನಿಕ್ ನಾಟಕತ್ತ ನಿಕ್ ನಾಟಕ ಒಂದು ಜಾಲಡು ದಾನ ಗುರುದೇವನ ಯಾನ್ ನಾಟಕ ಕೊಟ್ಟು ಪಾತೆರ ಬಂಡಂಡಿ ಹೆಂಗೆ ಈತಡು ಖುಷಿಯಾಗಿ ನಿಂದುಳಿಂದ ದೆರ್ಪಿಯ ಏನಂದ ದೆರ್ಪು ಅಲ್ಲ ಜಂತಲಕ ಕುಲ್ಯ ಪಿರ ದೆರ್ಪೋಡ ನಿಕ್ ನಾಟಕ ಬೊಚ್ಚ ನಾಟಕ ಬೋಡು ದೆರ್ಪು ಬಲ ಆಯ್ತು ಸಾಬಾಸ್ 6 ಮಣಿ ಮಾಡ್ತಾರೆ ಅಟ್ಟ ಏಟಿ ಏ ಪೊಡಿಂಚಿ ಪೊಡಿಯ ಬೆರಸರು ಬಂತೀನಿ ಪೊಡಿಯಾ ಹಾ ಇನ್ನ ಆತಿರುವ ನಿನ್ನ ಪೊಟ್ಟೊಪ್ಪಿಯನ್ನ ಬೆರಿಗೆ ತಾಗೊಂದುಂಡು ಅಂದ ಈ ಡ್ರಾಮಾಕ್ಕೆ ಕಥೆ ಸಂಭಾಷಣೆ ನಿರ್ದೇಶನವನ್ನ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ನೀಡಿದ್ದು, ಸಮಗ್ರ ನಿರ್ವಹಣೆಯ ಜವಾಬ್ದಾರಿಯನ್ನ ಕುಸಲ್ದ ರಂಗಮಾಣಿಕ್ಯ ಸುಕೇಶ್ ಶೆಟ್ಟಿ ಪಡುಪದವು ವಹಿಸಿಕೊಂಡಿದ್ದಾರೆ. ಹಿನ್ನೆಲೆ ಸಂಗೀತವನ್ನ ಯತೀಶ್ ಪೇಜಾವರ ಮತ್ತು ಸಂದೀಪ್ ಮಧ್ಯ ನಿರ್ವಹಿಸಿದ್ದಾರೆ. ಮೇಕಪ್ನಲ್ಲಿ ಜಯಂತ್ ಬಿಸಿರೋಡು ಸಹಕರಿಸಿದ್ದಾರೆ. ಯಶವಂತ ಪಾಂಗಳ ಬೋಳೂರು, ಕೇಶವ ಶೆಟ್ಟಿಗಾರ್ ತಡಂಬೈಲ್, ಮುರಳಿ ಗಣೇಶ್ಪುರ ಹಾಗೂ ರಾಜೇಶ್ ಕಣ್ಣೂರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಅಂಚಿಂಚಿ ಪಂದೇಡ ಜಾಗೃತೆ ಹೆಂಗಿತ್ತೆ ಬಾಂಬ್ ಚೆಕ್ ಮಲ್ಪರೆಂಡು ಬಾಂಬುಂಡು ಮೇಡಮ್ ಬಾಂಬುಂಡು ಓ ದೆಪ್ಪಿಯ ಯಬ್ಬ ಮೇಡಮ್ ಹೆಂಗ ಹೋಗಿ ಆಪುಂಡು ಮೇಡಮ್ ಓ ದೆಪ್ಪು ಮಾರಯ ಈ ಬಾಡಿ ಗಾರ್ಡ್ ಅಂತ ಪೋಯ ಹೋಗಿ ಆಪುಂಡಿ ಎಚ್ಚಿನ ಎಲ್ಲಿ ಹೇಳ್ತೀನಿ ಬಾಂಬು ನಮ್ಮಡ ಬಾಂಬ್ ಮತ್ತೆಚ್ಚಿ ನಮ್ಮಡ ಬೇತನೆ ಉಪ್ಪುಡು ಯಾದೆ ಮಾರಲ್ಲ ಬಾಂಬ್ಗೆ ಒಂದರ ಬಾಂಬ ಪೊರ್ತ ಗುಪ್ಪಿ. ಅತ್ಯುತ್ತಮ ಹಾಸ್ಯದಿಂದ ಹಾಗೂ ಕೌಟುಂಬಿಕ ಸ್ವರೂಪದ ಡ್ರಾಮಾ ಇದಾಗಿದೆ. ಮಾಟ ಮಂತ್ರಗಳಿಗೆ ಹೆದರದೆ ನಾವು ನಂಬಿಕೊಂಡು ಬಂದಿರುವಂತಹ ತುಳುನಾಡಿನ ದೈವಗಳ ಕಾರಣಿಕವನ್ನ ತೋರಿಸುವ ಹಾಗೂ ಕೌಟುಂಬಿಕ ನಾಟಕ ಇದಾಗಿದೆ. ಆಸ್ತಿ ಅಂತಸ್ತಿನ ಆಸೆಗೆ ಬಿದ್ದಂತಹ ಮಗ ಆಸ್ತಿಯನ್ನ ಪಡೆಯುವುದಕ್ಕಾಗಿ ತಂದೆಯನ್ನ ಕೊಲೆ ಮಾಡಿದಾಗ ಎಲ್ಲಿ ಪೊಲೀಸ್ ಕೇಸ್ ಆಗುತ್ತದೋ ಎಂಬುದಕ್ಕೆ ಹೆದರಿ ಹೇಗಾದ್ರೂ ಮಾಡಿ ತಂದೆಯನ್ನ ಮುಗಿಸಿ ಆಸ್ತಿಯನ್ನ ಲಪಟಾಯಿಸಬೇಕು ಅಂತ ತಿಳಿದು ಅದಕ್ಕೆ ಉಪಯೋಗಿಸುವ ಮಾರ್ಗ ಮಾಟಮಂತ್ರ. ಇವುಗಳ ಮಧ್ಯೆಯೇ ಹಾದು ಹೋಗುವಂತಹ ಕಥೆ ಇದಾಗಿದೆ. ಇನ್ನು ಈ ಡ್ರಾಮಾದಲ್ಲಿ ಬರೋ ಸಾಂಗ್ಸ್ ಕೂಡ ಸಖತ್ತಾಗಿ ಮೂಡಿಬಂದಿದೆ. ಡ್ರಾಮಾದಲ್ಲಿ ಕುಸಲ್ದ ರಂಗಮಾಣಿಕ್ಯ ಸುಕೇಶ್ ಶೆಟ್ಟಿ ರೌಡಿ ಜಗ್ಗನಾಗಿ ಕಾಣಿಸಿಕೊಂಡಿದ್ದು, ಇವರ ಖಡಕ್ ನಟನೆ ಗಮನ ಸೆಳೆದಿದೆ. ರೌಡಿ ಜಗ್ಗನ ಗುರುವಾಗಿ ಹಿರಿಯ ಹಾಸ್ಯ ಕಲಾವಿದ ಕುಸಲ್ದ ಬಳ್ಳಿ ನಾಗೇಶ್ ಎಂಎಸ್ ಕಾಟಿಪಳ್ಳ, ಹಿರಿಯ ನಾಯಕ ಕಲಾವಿದರಾದ ತೆಲಿಕೆದ ಕಲಾಮುತ್ತು ವಿನೀತ್ ಮಳಲಿ, ಎಂಬಿಎಂ ಭೋಜನಾಗಿ ಅರುಣ್ ವಿ ಸುರತ್ಕಲ್, ಬಾಡಿಗಾರ್ಡ್ ಸಾಧು ಪಾತ್ರದಲ್ಲಿ ರಾಜೇಶ್ ಕರಂಬಾರ್,
ಬಡ್ಡಿ ಉಮಶ್ರೀ ಪಾತ್ರದಲ್ಲಿ ಸವಿತಾ ಮರಕಡ ಕಾಣಿಸಿಕೊಂಡಿದ್ದಾರೆ. ಮೈನಾ ಪಾತ್ರದಲ್ಲಿ ಪೂಜಾ ಶೆಟ್ಟಿ ಪಡುಪದವು, ಮಾಯಮಾಟಗಾರನ ವೇಷದಲ್ಲಿ ಬಂದಿರುವಂತಹ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವ್ರವರ ಪಾತ್ರ ಮನಮೋಹಕವಾಗಿದೆ. ಅದೇ ರೀತಿ ಕಥಾಹಂದರದಲ್ಲಿ ವಠಾರದ ಯಜಮಾನನಾಗಿ ರಾಜಶೇಖರ್ ಪಾತ್ರದಲ್ಲಿ ಯತೀಶ್ ಶೆಟ್ಟಿ ಸೂರಿಂಜೆ, ಮಗನ ಪಾತ್ರದಲ್ಲಿ ವಿನೋದ್ ತಡಂಬೈಲ್ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಅದೇ ರೀತಿ ಲಾರಿ ಚಾಲಕನ ಮಗಳಾಗಿ ನಿಕ್ಷಿತಾ ವಿನಿತ್ ಉಪ್ಪಿನಂಗಡಿ, ಲಾರಿ ಚಾಲಕ ಮಹಾಬಲನ ಪಾತ್ರದಲ್ಲಿ ಹರೀಶ್ ಕುಮಾರ್ ಕಂಬಳಬೆಟ್ಟು ಕಾಣಿಸಿಕೊಂಡಿದ್ದಾರೆ. itu ini aku neme kesana kesir tada unda tola kadi banta unda tola ತದನ್ ವೈಬ್ರೇಟ್ ಆಗುಂಟು. ಮೊಬೈಲ್ ಅದು ಕೊಡು ಅನ್ನಂದು ಮಲ್ಲ ಟಚ್ ಸ್ಕ್ರೀನ್ ನನ್ನ ಹೆಂಗೋರು ಎಲ್ಲಿ ಅಂಡ್ರ ನಿನ್ನ ತಿಗಲೆ ಜೀವನ ನಂಜೆಲೆ ವಲ್ಲ ಮರ್ರೆ ನಾಟಕದ ಕೊನೆಯ ಕ್ಷಣದಲ್ಲಿ ಕಣ್ಣಂಚಿನಲ್ಲಿ ನೀರು ಬಂದೇ ಬರುತ್ತೆ. ಉತ್ತಮ ಸಂದೇಶ ಸಾರುವ ಈ ನಾಟಕಕ್ಕೆ ಸಂಗೀತವನ್ನ ತುಳುವ ಬುಲ್ಪು ಸಂದೀಪ್ ಮಧ್ಯ ಹಾಗೂ ಬೆಳಕು ಹಾಗೂ ಧ್ವನಿವರ್ಧಕವನ್ನ ವಿಶ್ವ ಸೌಂಡ್ಸ್ ಮಳವೂರು, ರಂಗವಿನ್ಯಾಸವನ್ನ ಧರ್ಮಕುಂದರ್ ಬಜ್ಪೆ, ಸೂರಿ ಪೇಜಾವರ, ಮನೀಶ್ ನೀತು ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಡ್ರಾಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.